ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಅವರು ಕೋವಿಡ್-19 ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದ್ದು ಕೂಡಲೇ ಅವರು ಕ್ವಾರಂಟೈನ್ ಆಗಲಿ ಅಂತ ಬಿಜೆಪಿ ಮಂಗಳೂರು ಕ್ಷೇತ್ರ ವಲಯ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಆಗ್ರಹಿಸಿದ್ದಾರೆ. ಪಿಪಿಇ ಕಿಟ್ ಧರಿಸದೆ ಮೃತ ಕೊರೋನಾ ಸೋಂಕಿತನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಖಾದರ್ ವರ್ತನೆ ನಮಗೆ ನೋವು ತಂದಿದೆ. ಖಾದರ್ ಸಾರ್ವಜನಿಕವಾಗಿ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡುವ ವ್ಯಕ್ತಿ. ಅವರು ಜವಾಬ್ದಾರಿಯಿಂದ ಪಿಪಿಇ ಕಿಟ್ ಅನ್ನು ಧರಿಸದೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ತಲೆ ತಗ್ಗಿಸುವ ಕಾರ್ಯ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಒಂದು ವರ್ತನೆ ಬಹಳ ನೋವು ತಂದಿರುವಂತಹ ಘಟನೆ. ಯಾಕಂತ ಹೇಳಿದ್ರೆ ದಫನ ಕ್ರಿಯೆಯಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಪಿಪಿಇ ಕಿಟ್ ಅಥವಾ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳದಂತಹ ಒಂದು ಅವರ ಏನು ನಿರ್ಧಾರ ಇದೆ ಅವರು ಬಹಳ ನೋವು ತರುವಂಥದ್ದು. ಅವರು ಅರ್ಥ ಮಾಡ್ಕೊಳ್ಬೇಕಿತ್ತು. ಅವರೊಂದು ಮಾನ್ಯ ಶಾಸಕರು, ಸಾರ್ವಜನಿಕವಾಗಿ ಎಲ್ಲರನ್ನು ಸಂಪರ್ಕ ಮಾಡುವಂಥ ವ್ಯಕ್ತಿ. ಹಾಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ತಾನು ಪಿಪಿಇ ಕಿಟ್ ಅನ್ನು ಅಳವಡಿಸಿಕೊಂಡು ಆ ಕಾರ್ಯವನ್ನು ನೆರವೇರಿಸಬೇಕಿತ್ತು. ಆದರೆ ತನ್ನ ಬೇಜವಾಬ್ದಾರಿಯಿಂದ ಆ ಒಂದು ಕಿಟ್ ಅನ್ನು ಅಳವಡಿಸದೆ ಇವತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂದಿದೆ.